ಗಾಯ್ಸ್ ನಮಸ್ತೆ. ಇನ್ನು ನಮ್ಮ ಮಹಿಳಾ ಮಂಡಲೋಡು ದೀಪಾವಳಿ ಸಂಭ್ರಮ ಬಂದು ಒಂಜಿ ಕಿನ್ಯ ಒಂಜಿ ಕಾರ್ಯಕ್ರಮ ಬೈಯಡು ಪೂರ ರೆಡಿ ಮಲ್ತೊಂದು ದೀಪ ದೇವರಿಗೆ ಬೊಕ್ಕ ಹಣತೆ ಪೂರ ಬತ್ತಿ ಪೂರ ಪಾಡ್ದು ಗೊತ್ತಾರೇಗು ಬೈ ಎಂತ ಮಾಡೋದ ಮಕ್ಕಳಿ ನೋಡಿ ಇದು ಹಾಕುದು ಎಂತ ಹಾಕುದು ಎಣ್ಣೆ ಹಾಕುದ ಸಂಭ್ರಮ ದೀಪಾವಳಿ ಸಂಭ್ರಮ ನಮ್ಮ ಮಹಿಳಾ ಮಂಡಲದಲ್ಲಿ ದೀಪಾವಳಿ ಸಂಭ್ರಮ ಪಟಾಕಿ ಬಿಡ್ತೀಯನಾ? ಹೌದಾ? ಎಲ್ಲಿಂಟು ಸುಲ್ವಾ ನುಚ್ಚಿ ಅಂದ ಮತ್ತೆ ಯಾವ ಪಟಾಕಿ ಉಂಟು ತೋರಿಸಿ. ರಾಕೆಟ್ ಇಲ್ವನಾ? ಓ ದುರ್ಸುಂಟಾ? ಓ ಡಮ್ ಆಗ್ತದೆಯಾ? ಎಂಕ ಸುರ್ಸುರಾವಯ್ಯ ಎಂಕ ಸುರ್ಸುರಾವ ಅಂತ ಸಿ ಆಮೇಲೆ ಪೂರಾ ಚಂಡಿ ಮಲ್ತದೀಯಲ್ಲ ಅಂದು ಭಯಂಕರ ಮಾರದು ದುರ್ಸು ನಿನ್ನ ಬಿಲ್ಗಂದನ ನಿನ್ನ ಲೆಕ್ಕಳು ಉದಾರ ಕೊಡುಗೆ ಮಲ್ಪಿಯ ಎಣ್ಣೆ ಹೀಗೆ ಮಾಡಿದ್ದಂತ ಒಂದು ದೀಪಾವಳಿಯ ಸಂಭ್ರಮ ಮಹಿಳಾ ಸಂಘಗಳು ಹಣ ಜನ ಮಾತ್ರ ನಮ್ಮ ಮನಸ್ಸೆ ತರಕಾರಿ ಅಂತಾರೆ ಏನಂತಾರೆ ಬೇತೆ ಆರೊಂದು ಗಂಟೆ ನಾನು ಅಲ್ವ ಎಂತ ಶರ್ಮಿಳ ನೋಡಿ ಎಂತ ಮಾಡಿ ನೀನು ಎಂತ ಹಾಕೋದು ಕೆಲವು ಉಂಟು బల్లం పోల్తున్నా తులుతున్నా దివారే గొత్తు పక్కడి జక్కదే ఒక నీకు లక్కు అప్పు ಮುಲ್ಪ ಓಂ ಬೊಕ್ಕ ಸ್ವಸ್ತಿಕ್ ಮಲ್ತೊಂದು ಲೆರ್ತುಲೆ ಹಣತೆಡು ಓಂ ಬೊಕ್ಕ ಸ್ವಸ್ತಿಕ್ ಮಸ್ತ್ ಪುಲ್ಲ ಅದು ಮಲ್ತೊಂದು ಎಣ್ಣೆ ತುಂಬಿಸುವ ಕಾರ್ಯಕ್ರಮ, ನೀರು ತುಂಬಿಸುವ ಕಾರ್ಯಕ್ರಮ ಮತ್ತು ಎಣ್ಣೆ ತುಂಬಿಸುವ ಕಾರ್ಯಕ್ರಮ. ದೀಪ ಬರ್ತಾರೆ ಸುರಾಂಡ
ಈಚೆ ನೋಡು. ದೀಪಾವಳಿ ಸಾಂಗ್ ಬನ್ನಿ. ದೀಪದಿಂದ ದೀಪವ ಹಂಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಬೇಕು. ಅವು ಐದು ಎಣ್ಣೆ ಹೆಚ್ಚು ಉಸು ಹಳೆ ಆಂಟಿ ಬೆಳಗ್ಗೆ ಬಿಟ್ಟೈತ ಉಸ್ಬಿಟ್ಟೈ ಮಗಳು ಅವಳ ಫೋಟೋ ಫಸ್ಟ್ ನಿತ್ಯ ಶಮ್ಮೆ ಹೋಲಲ್ಲ ಕೈಟ್ ಉಂಡ ದೀಪದಿಂದ ದೀಪವ ಹಂಚಬೇಕು. ದೀಪದಿಂದ ದೀಪವ ಹಂಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಬೇಕು. ಡಾನ್ಸ್ ಉಂಟಿದ್ದ ಈಗ ಶರ್ಮಿಳಾ ಮತ್ತು ಗ್ರೂಪಿನ ಡಾನ್ಸ್ ಉಂಟು. ಪೂರ ಬಲ್ಲ ಡ್ಯಾನ್ಸ್ ಮನ್ ಡ್ಯಾನ್ಸ್ ಮನ್ ಡ್ಯಾನ್ಸ್ ಪೂರಗಳ ದೀಪ ಬಸ್ ಹೌದು ಏನೋ ಫ್ಯಾನ್ ಬನ್ನಿ. ಪಟಾಕಿ 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 ಎಲ್ಲ ಸಹೋದರಿಯರಿಗೆ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಕಾಮನೆಗಳನ್ನು ಹೇಳ್ತಾ, ಇವತ್ತು ನಾವು ಮಹಿಳಾ ಮಂಡಲದ ವತಿಯಿಂದ ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ.
ಇಷ್ಟು ವರ್ಷ ದೀಪಾವಳಿ ಆಚರಣೆಗೂ ಈ ವರ್ಷದ ದೀಪಾವಳಿ ಆಚರಣೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂದರೆ ಈ ವರ್ಷ ನಮ್ಮ ಮಹಿಳಾ ಮಂಡಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈಗಷ್ಟೇ ಮಾನ್ಯ ಉಸ್ತುವಾರಿ ಸಚಿವರಿಂದ ಹಾಗೂ ಜಿಲ್ಲಾಧಿಕಾರಿಗಳಿಂದ ಸ್ವೀಕರಿಸಿ ಆ ಸಂಭ್ರಮದಲ್ಲಿ ಇವತ್ತು ದೀಪಾವಳಿಯ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಆದ್ದರಿಂದ ಆ ಸಂಭ್ರಮ ದ್ವಿಗುಣಗೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ದೀಪಾವಳಿ ಅನ್ನೋದು ದೊಡ್ಡ ಒಂದು ಹಬ್ಬ. ಬಹುಶಃ ಇದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ಲ ಧರ್ಮೀಯರು ಕೂಡ ಈ ದೀಪಾವಳಿಯನ್ನು ಆಚರಿಸ್ತಾ ಇರುವುದನ್ನು ನಾವು ಗಮನಿಸ್ತಾ ಇರ್ತೇವೆ. ಪ್ರತಿ ವರ್ಷ 3 ದಿನ ಅಂದರೆ 4 ದಿನ ಹಬ್ಬ ಬರ್ತದೆ. ಜಲಪೂರಣ, ಮೊದಲನೇ ದಿನ ಜಲಪೂರಣ ಅಂದರೆ ಹಂಡೆಗೆ ನೀರು ತುಂಬಿಸುವ ದಿನ, ಅದಕ್ಕೆ ಒಂದು ಸ್ವಲ್ಪ ನೀರು ಬಿಸಿ ಮಾಡಿ, ಮತ್ತು ಮರುದಿನ ಬೆಳಿಗ್ಗೆ ನರಕ ಚತುರ್ದಶಿ. ಲೋಕಕಂಟಕನಾದ ನರಕಾಸುರನನ್ನು ಸುರರ ಒಂದು ಬೇಡಿಕೆಯ ಮೇರೆಗೆ, ವಿನಂತಿಯ ಮೇರೆಗೆ ಶ್ರೀಕೃಷ್ಣನು ಸಂಹಾರ ಮಾಡಿ ಆ ಸಂತಸದಲ್ಲಿ ಈ ಒಂದು ನರಕ ಚತುರ್ದಶಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ನರಕ ಚತುರ್ದಶಿ ತಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದೊಂದು ಕಡೆ ಒಂದೊಂದು ಇದರಿಂದ ಕೆಲವರಿಗೆ ಕೇವಲ ಎಣ್ಣೆ ಮಾತ್ರ ಹಚ್ಚಿ ಸ್ನಾನ ಮಾಡೋದು, ಕೆಲವು ಕಡೆ ಅರಶಿನ ಮತ್ತು ಎಣ್ಣೆಯನ್ನು ಹಚ್ಚಿ ಅಭ್ಯಂಜನ ಮಾಡುವಂಥ ಕ್ರಮ ಇದೆ. ಆ ಕ್ರಮ ನರಕ ಚತುರ್ದಶಿ ಎಂದು ಬರ್ತದೆ. ಮರುದಿನ ಅಮಾವಾಸ್ಯೆ. ಆದರೆ ಈ ಸಾರಿ ಅಮಾವಾಸ್ಯೆ ಮತ್ತು ಚತುರ್ದಶಿ ಒಂದೇ ದಿನ ಬಂದದ್ರಿಂದ ದೀಪಗಳ ಹಬ್ಬ ದೀಪಾವಳಿ ಮತ್ತು ನರಕ ಚತುರ್ದಶಿ ಒಂದೇ ದಿನ ಬಂದಿದೆ, ಒಂದೇ ದಿನ ಆಚರಿಸಲಾಗಿದೆ. ಸಂಜೆ ದೀಪಗಳ ಒಂದು ಹಬ್ಬ. ರೈತಾಪಿ ಜನರು ತಮ್ಮ ಗದ್ದೆಗಳಿಗೆ, ಹೊಲ ಗದ್ದೆಗಳಿಗೆ, ಮನೆ ಇರ್ಬೋದು, ಎಲ್ಲಿ ಇರ್ಬೋದು, ತಮ್ಮ ಒಂದು ಇದನ್ನು ಏನು ಬೆಳೆಯನ್ನು ಕೊಟ್ಟಿರುವುದಕ್ಕಾಗಿ ಕೃತಜ್ಞತೆ ಸಲ್ಲಿಸುವ ನಿಟ್ಟಿನಲ್ಲಿ ವಿಡಿಯೋ ಮಾಡಿ. ತೆಗೀರಿ ಬಿಟ್ಟ ಫುಲ್ ತೆಗಿ ಆಯ್ತಾ ಎಲ್ಲರೂ ಮೆಂಬರ್ಸ್ ಅವರು.
दीपिका दर फ्रेंड्स माय नंबर सुद्धा विचार तुझ्या घरात कोणाच्या घरात आमच्या घर रस्ता काही देत नाही नाही विचार వీడియోగా ఫోటో పెట్టు ए पूरा वर फुल ಬರ್ಬೋದಾ ಸರ್ ಇನಿ ನಮ್ಮ ಮಹಿಳಾ ಮಂಡಲದ ಕೋಶಾಧಿಕಾರಿ ದೀಪಕ್ಕನ ಬರ್ತ್ಡೇ ಅಂಚ ಮಾತೆರೆಗ್ಲ ಐಸ್ ಕ್ರೀಮ್ ಕಂತು ಕೊರೊಂದುಲ್ಲೆರಾರು ಮಾತೆರ್ಲ ಪಟ್ಟದು ತಿನ್ನೊಂದುಲ್ಲ ಐಸ್ ಕ್ರೀಮ್ ಈ ನಿಕ್ಕ ಸಿಕ್ಕಣದೆ ಭಯಂಕರ ಹೆಂಗೆ ಕೊಂಡ್ಕರ ಕಪ್ಪಿಜ್ಜ ಕತ್ತಲೆದಿ ಈ ಸಲ ಕಪ್ಪು ನಮ್ಮದೇ ಸ್ವಲ್ಪ ಐಸ್ ಕ್ರೀಮ್ ಹಾಕಿ ಎಲ್ಲ ಬಾಯ್ 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 ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ